ಸೊಲ್ಮೆಲು ನಮ್ಮ ಕುಡ್ಲಾತುಳು ವಾರ್ತೆಲು ಇತ ವಾರ್ತೆ ದಿವರ ಖಾಸಗಿ ಬಸ್ ಒಂಜಿ ಭಾರಿ ರಭಸೊಡು ಬತ್ತದ ರಡ್ಡು ಚಕ್ರದ ಗಾಡಿ ಒಂಜಿ ಕೇಳ್ತದ ಅಪ್ಪೆ ಮಗಲಿಗೆ ಪೆಟ್ಟಾದ ಆಸ್ಪತ್ರೆ ಸೇರಿನ ಸಂಗತಿ ತೋಡಾಡ್ದ ಮೈಟ್ ಕಾಲೇಜ್ ಎದುರು ಸೋಮವಾರ ನಡತದಂಡ ಈ ಬಗೆಟ್ ಏವ್ರ ತಾಲಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡಪಾದೇರ ಖಾಸಗಿ ಬಸ್ಸಿನ ಭಾರಿ ರಭಸಗು ಗಾಡಿಲೆಡ್ಪುನ ಸಂಗತಿಲು ನರಮನಿ ಸೈಪುನ ಬೇಜಾರ್ದ ಸಂಗತಿಲು ಹೆಚ್ಚೊಂದುಂಡು ಬೆದ್ರಾ ತೋಡಾರಡು ಮೈಟ್ ಕಾಲೇಜ್ ದಲ್ಪ ಸೋಮವಾರ ಜೋರು ರಭಸೊಡು ಬತ್ತಿನ ಖಾಸಗಿ ಬಸ್ ಒಂಜಿ ಅಪ್ಪೆ ಮಗಲಿತ್ತಿನ ರಡ್ಡು ಚಕ್ರದ ಗಾಡಿಗೂ ಗುದ್ದುದುಂಡು ಅಪ್ಪೆ ಮಗಲು ಪೆಟ್ಟಾದ ಆಸ್ಪತ್ರೆ ಸೇರಿದರ ಬಸ್ಸದ ಒಟ್ರಾಸಿ ಪೋಪರಿಗೆ ಏವ್ರ ತೂಜಾಯಿನ ವಿದ್ಯಾರ್ಥಿಗಳು ಬಸ್ಸಿಗೆ ನಷ್ಟ ಉಂಡು ಮಲ್ತದ ಜಾಗೇಡು ಪ್ರತಿಭಟನೆ ನಡಪಾದ್ಯರ ಖಾಸಗಿ ಬಸ್ ಕಾಲೇಜ್ ಬಸ್ ಗುದ್ದುದು ಐಡ್ದು ಬೊಕ್ಕ ರಡ್ಡು ಚಕ್ರದ ಗಾಡಿಗೆ ಇರ್ತದಂಡ ಜಾಗಿಗೆ ಬತ್ತಿನ ಪೊಲೀಸ್ ಅಧಿಕಾರಿಲೆಡ ಪಾತೆರ್ನ ವಿದ್ಯಾರ್ಥಿಗಳು ಗುಮ್ಮನ ಕೊರಂದೆ ಭಾರಿ ರಭಸುಡು ಪೋಪರಿ ಬರ್ಪರಿದ್ದ ಬಸ್ಸಲಿನ ಮಿತ್ತ ಕ್ರಮದ ತುನುಡೊಂದು ಒತ್ತಾಯ ಮಂತೆರ ಬಸ್ಸಲಿನ ಕಾರ್ಬಾರು ಜೋರಾದುಂಡು ಭಾರಿ ರಭಸುಡು ಒಯ್ತು ಪೋಪಿನ ಗಾಡಿಲೆಡ್ದ ರಡ್ಡು ಚಕ್ರದ ಗಾಡಿಲೆಡಿತ್ತಿನಕ್ಲು ಜೂವ ಕೈಟ್ ಪತ್ತದ ಸಂಚಾರ ಮಲ್ಪನ ಸ್ಥಿತಿಗತಿ ಉಂಡಾತಂದು ಬರವು ಕಲ್ಪನಕ್ಲು ದೊಡ್ಡೇರ ಕೋಟಿ ಚೆನ್ನೇರನ್ನು ಇಡೀ ದೇಶ ಗುರ್ತ ಮಲ್ಪರೆ ಕಾರಣ ವಿಶ್ವಕುಮಾರ್ ಆರು ದಂತಕಥ ತಂಚೈತ್ಯರಂದು ರಾಜ್ಯದ ದುಂಬುದ ಮುಖ್ಯಮಂತ್ರಿ ಸಾಹಿತಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಪಂತೆರ ಕುಡ್ಲದ ತುಳುಭವನುಡು ಯುವ ವಾಹಿನಿದ ವಿಶ್ವಕುಮಾರ್ ಪ್ರಶಸ್ತಿ ಕೊರ್ಪನಲ್ಲಿ ಸುದೀಪನ ಮಲ್ತದ ಆರು ಪಾತೆರಿಯರ ಕುಡ್ಲದ ಯುವ ವಾಹಿನಿ ಕೇಂದ್ರ ಸಮಿತಿ ಬಕ್ಕ ವಿಶ್ವಕುಮಾರ್ ದತ್ತಿನಿಧಿ ಸಮಿತಿದ ಒಟ್ಟು ಸಿರಿಗೆಡು ಯುವ ವಾಹಿನಿ ಪಣಂಬೂರು ಕುಳಾಯಿ ಘಟಕದ ಭಿನ್ನಾತಿಗೆಡು ಸಾಹಿತಿ ಪತ್ರಕರ್ತೆಯರು ಬಕ್ಕ ವಿದ್ವಾಂಸರು ಬೊಂಬಾಯಿದ ಬಾಬು ಶಿವ ಪೂಜಾರಿಯರಿಗೆ ವಿಶ್ವಕುಮಾರ್ ಪ್ರಶಸ್ತಿ ಕೊರ್ಪನಲ್ಲಿ ಐತಾರ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಕುಡ್ಲಾ ಉರ್ವ ಸ್ಟೋರ್ ತುಳು ಭವನದ ಅಮೃತ ಸೋಮೇಶ್ವರ ಸಭಾಭವನಡು ಅಟ್ಟಣೆ ಮಲ್ತದಿತ್ತರ ಯುವ ವಾಹಿನಿ ಕೇಂದ್ರ ಸಮಿತಿ ಗುರ್ಕಾರ್ಯರ ಹರೀಶ್ ಕೆ ಪೂಜಾರಿ ಮಾತರಲ್ಲಿ ಎತ್ಕೊಂಡಿರ ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಪಿ.ಎಲ್. ಧರ್ಮ ಗುರ್ಕಾರ್ಮಿಡು ಸಾಹಿತಿ ರಾಜ್ಯದ ದುಂಬುದ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಲೇಸನ ಉದಿಪನ ಮಲ್ತೆರ ವೀರಪ್ಪ ಮೊಯ್ಲಿ ಪಾತಿಡ್ದಿ ಅನ್ನ ದೋಸ್ತಿ ವಿಶ್ವಕುಮಾರ್ ಮನೆಯಿಂದ ಮಸಣ ನಾಟಕೊಡೆ ಇಂಕ ವಿಲನ್ ವೇಷ ಕೊಡ್ದಿತ್ತೆರ ಕುಡ್ಲದ ಸರ್ಕಾರಿ ಕಾಲೇಜದ ಪಾಕ ನಾಟಕ ಗೊಬ್ಬದ ನಾಟಕ ಸಿನಿಮಾ ಕಥೆ ಕಾದಂಬರಿ ನಟಿ ನಿರ್ದೇಶಕ ಇಂಚ ಮಾತದಂತೆ ಕಥದಂಚ ಇತ್ತೆರ ಕೋಟಿ ಚೆನ್ನೇರ ನಿಡಿ ದೇಶಡು ಗುರ್ತ ಮಲ್ಪರೆ ಕಾರಣ ಏನಾರ ವಿಶ್ವಕುಮಾರ್ ಎಂಕುಲು ರಾಜಕೀಯಗೂ ಬರಿಯರೆ ಪ್ರೇರಣೆ ಕೋಟಿ ಚೆನ್ನಯ್ಯ ನಾಟಕ ಸಂಸ್ಕೃತ ಭಾಷೆಗಳ ಲಿಪಿ ಇಜ್ಜೆ ಆಂಡ ತುಳು ಭಾಷೆಗೆ ಲಿಪಿ ಉಂಡು ವೇದ ಉಪನಿಷತ್ ಬರೆಯರೆ ಯೋಗ್ಯವಾಯಿನ ಲಿಪಿ ತುಳು ಮಧ್ವಾಚಾರ್ಯರ್ಲ ಉಪಯೋಗ ಮಲ್ತೊಂದಿತ್ತೀನಿ ತುಳು ಲಿಪಿನೆಂದು ವೀರಪ್ಪ ಮೊಯ್ಲಿ ಪಂಡಿರ ನಮಗೆಲ್ಲ ಭಾಳ ಪ್ರೋತ್ಸಾಹ ವಿಶ್ವಕುಮಾರ್ರಿಗೂ ನನಗೂ ಅನೇಕರಿಗೆ ಅನೇಕ ಕಲಾವಿದರಿಗೆ ಅವರು ಪ್ರೋತ್ಸಾಹ ಕೊಟ್ಟವರು ಸರ್ಕಾರಿ ಕಾಲೇಜಿನಲ್ಲಿ ಕೂಡ ನಾವು ಅನೇಕ ನಾಟಕಗಳನ್ನು ಆಡ್ತಾ ಇದ್ದೀವಿ. ಆದ್ದರಿಂದ ಅವರು ಧೀಮಂತ ಪ್ರತಿಭಾಶಾಲಿಗಳು, ಮಿನುಗು ನಕ್ಷತ್ರವಾಗಿದ್ದರು. ಅವರೊಂದು ರೀತಿಯ ದಂತಕಥೆಯೇ ಆಗಿದ್ದರು. ನಾಟಕ ಕ್ಷೇತ್ರದಲ್ಲಿ, ಕಾದಂಬರಿ ಕ್ಷೇತ್ರದಲ್ಲಿ, ಕತೆ ಬರೆಯುವುದರಲ್ಲಿ, ಈ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಒಳ್ಳೆಯ ಹೆಸರನ್ನು ಅವರು ಮಾಡಿದರು. ಒಂದು ಪ್ರತಿಭಾವಂತರಾದಂಥ ನಟರಾಗಿ, ನಿರ್ದೇಶಕರಾಗಿ, ಕಾದಂಬರಿಕಾರರಾಗಿ, ಪತ್ರಕರ್ತರಾಗಿ, ಸಂಘಟಕರಾಗಿ, ಸಿನಿಮಾ ನಿರ್ದೇಶಕರಾಗಿ ಶ್ರೇಷ್ಠ ಸಾಧಕರ ಪಟ್ಟಿಯಲ್ಲಿ ಅವರು ವಿಶೇಷವಾಗಿ ರಾರಾಜಿಸ್ತಾ ಇದ್ದರು. ನಾರಾಯಣಗುರು ವಿಜಯದರ್ಶನ ಬಿಲ್ಲವರ ಗುತ್ತುಗಳು ಅಧ್ಯಯನ ಗ್ರಂಥ ಬರೆತಿನ ಸಂಶೋಧಕ ವಾರ್ತಾಮಾಣಿ ಬಾಬು ಶಿವ ಪೂಜಾರಿಯರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ವಿಶ್ವಕುಮಾರ್ ಪ್ರಶಸ್ತಿ ಕೊಡ್ತು ಮರ್ಯಾದೆ ಮಲ್ತ್ಯರ ರಾಜಶ್ರೀ ಕೆ ಪೂಜಾರಿಯರಿಗೆ ಪ್ರಭಾಕರ ನಿರ್ಮಾರ್ಗ ಯುವ ಸಾಹಿತ್ಯ ಪ್ರಶಸ್ತಿ ಕೊಡ್ತು ಮರ್ಯಾದೆ ಮಲ್ತ್ಯರ ಪುರುಷೋತ್ತಮ ಬಿಳಿಮಲೆ ಮೆಚ್ಚಿಗೆದ ಪಾತ್ರ ಪಂಡದ ಜೀವನಡಿ ಸಾಹಿತ್ಯ ಸಂಶೋಧನೆಗಾದ ಬದುಕಿದ ನಕ್ಲಿಗೆ ಇಂಚಿನ ಸಮ್ಮಾನ ಮಲ್ಪೊಡೆಯಿಂದ ಪಂಡ್ಯರ ಜೀವಮಾನವಿಡೀ ಒಂದು ಸಂಸ್ಕೃತಿಗೆ ತನ್ನ ಬದುಕನ್ನು ವಿನಿಯೋಗಿಸಿದ ಒಬ್ಬ ಲೇಖಕನಿಗೆ ಈ ಥರ ಸನ್ಮಾನ ಮಾಡಬೇಕು.
ಅದಕ್ಕೋಸ್ಕರ ನಾನು ಯುವವಾಹಿನಿಯ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಮರ್ಪಿಸ್ತೇನೆ. ಯಾಕೆ ನಮ್ಮ ಸಾಹಿತಿಗಳು, ಕರಾವಳಿ ಸಾಹಿತಿಗಳು ಯಕ್ಷಗಾನಕ್ಕೆ ಅತ್ಯಂತ ತೀಕ್ಷ್ಣವಾಗಿ, ಗಂಭೀರವಾಗಿ ಈ ಕಲೆಯನ್ನು ಭಾಷೆಯಲ್ಲಿ ಹಿಡಿದಿಡುವ ಪ್ರಯತ್ನ ಮಾಡಲಿಲ್ಲ ಎಂಬ ಪ್ರಶ್ನೆಯನ್ನು ನಾವು ಕೇಳಿಕೊಂಡ್ರೆ, ನೆತ್ತರಗಾನ ಅಂತ ಒಂದು ಯಕ್ಷಗಾನವನ್ನು ಬರೆದ್ರಲ್ಲ ವಿಶ್ವಕುಮಾರ್, ಅವರು ಟಾಪಲ್ಲಿ ನಿಲ್ತಾರೆ. ಕರಾವಳಿಯಲ್ಲಿರುವ ಕಳ್ಳ ಸಾಗಾಣಿಕೆಗಳ ಬಗ್ಗೆ ದಿಟ್ಟವಾಗಿ ಬರೆದ ಏಕೈಕ ಲೇಖಕ ಇವತ್ತಿನವರೆಗೆ ವಿಶ್ವಕುಮಾರ್ ನೋಡಿ. ಪ್ರಶಸ್ತಿ ತೊಂದು ಬಾಬು ಶಿವ ಪೂಜಾರಿ ಪಾತ್ರದ ಅಪ್ಪೆಕೊರನ ₹42 ಬೊಂಬಾಯಿಗೆ ಪೋದು ಹೋಟೆಲ್ ಮಾಣಿಯಾದ ಲೈಟ್ ಕಂಬದ ಅಡಿಟ್ಟು ಓದುದು ರಾತ್ರಿ ಶಾಲೆ ಕಲ್ತಿನ ತಾನು ಲೇಖಕ ಇರೋ ಕಾರಣ ಇನ್ನು ರಾತ್ರಿ ಶಾಲೆದ ಬರೋ ಕಲ್ಪಾಯಿನಕ್ಲಿಗೆ ಈ ಪ್ರಶಸ್ತಿನ ಅರ್ಪಣೆ ಮಲ್ಪೆ ಅಂದು ಪಂಡಿರ. ನಾವು ನೆನೆಯಲೇಬೇಕಾದ ವಿಚಾರ ಅಂದರೆ, ಮುಂಬೈಗೆ ಹೋಗುವಾಗ ನನ್ನ ತಾಯಿ ಸಾಕಷ್ಟು ಹಣ ನನ್ನ ಕೈಯಲ್ಲಿಟ್ಟು ಕಳಿಸಿದರು. ಆ ಕಾಲದ ₹42 ಅವಳ ಉಳಿತಾಯವನ್ನೆಲ್ಲವನ್ನು ಕೊಟ್ಟು ಕಳಿಸಿದ್ಲು ಮಗನ ಕ್ಷೇಮಕ್ಕಾಗಿ. ಮುಂಬೈಯಲ್ಲಿ ವಿದ್ಯಾಭ್ಯಾಸ ನಡೀತು ರಾತ್ರಿ ಶಾಲೆಯಲ್ಲಿ. SSLC ಅನಂತರದಲ್ಲಿ ಸಿದ್ಧಾರ್ಥ ಕಾಲೇಜ್ನ ಮಾರ್ನಿಂಗ್ ಸೆಕ್ಷನ್ಸ್, ಅದರಲ್ಲಿ BA, ಆನಂತರ 1-2 ವರ್ಷ ನೈಟ್ ಸೆಕ್ಷನ್ಸ್ನಲ್ಲಿ LLB, ಹೀಗೆ ಏನೇನೋ ನಡೆದೋಯ್ತು. ಯುವ ವಾಹಿನಿ ಘಟಕದಕ್ಲಿಗೆ ಜನಪದ ನೆಲಿಕೆ ಪಂಥ ನಡಪಾದಿತ್ತದ ಇನಾಮ್ಲಿನ್ ಪಟ್ಟಿಯರ ಪ್ರೊಫೆಸರ್ PL ಧರ್ಮ ಗುರ್ಕಾರ್ ಮೆದ ಭಾಷಣ ಮಲ್ತೆರ. ಕುದ್ರೋಳಿ ಗುರು ಬೆಳದಿಂಗಳು ಸಂಸ್ಥೆದ ಗುರ್ಕಾರ್ಯರ ಪದ್ಮರಾಜ ರಾಮಯ್ಯ ಪೂಜಾರಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗುರ್ಕಾರ್ಯರ ತಾರನಾಥ ಗಟ್ಟಿ ಕಾಪಿಕಾಡ್, ಯುವ ವಾಹಿನಿ ಕೇಂದ್ರ ಸಮಿತಿ ಪ್ರಧಾನ ಕಾರ್ಯಂತರ ಜಗದೀಶ್ ಚಂದ್ರ DK, ಕಾರ್ಯಕ್ರಮ ಸಂಚಾಲಕರು ಸುರೇಶ್ ಪೂಜಾರಿ ಪಣಂಬೂರು, ವಿಶ್ವಕುಮಾರ್ ದತ್ತಿನಿಧಿ ಕಾರ್ಯಂತರ ಸಚೇಂದ್ರ ಅಂಬಾಗಿಲು, ಪಣಂಬೂರು ಘಟಕದ ಗುರ್ಕಾರ್ದಿ ಮನೀಷಾ ರೂಪೇಶ್, ಕಾರ್ಯಂತರ ಸಚಿನ್ ಜಯಾಮೀನ್, ದತ್ತಿನಿಧಿ ಸಲಹೆಗಾರರ ಶಂಕರ ಸುವರ್ಣ ಲೀಸ್ಟ್ ಪಾಲ್ದೊಂಡಿರ. ಶ್ರಿತೀಶ್ ಬಾರಿಯ ಬೊಕ ರೇಣುಕಾ ಕಣಿಯೂರು ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ಸಂವಿಧಾನವನ್ನು ನಮ್ಮ ರಕ್ಷಣೆ ಮಲ್ತಂಡ ಸಂವಿಧಾನ ನಮ್ಮನ್ನು ಕಾಪುನೊಂದು ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಡಾಕ್ಟರ್ HC ಮಹಾದೇವಪ್ಪ ಪಂತ್ಯರ ಬೆದ್ರದ ಆಳ್ವಾಸ್ ನುಡಿಸಿರಿ ಸಭಾಂಗಣೋಡು ಕರಾವಳಿ ಮರಾಠಿ ದಕ್ಕಲ್ನ ಗದ್ದಿಗೆ ಸಮ್ಮೇಳನ ಉದಿಪನ ಮಲ್ತದ 6 ಪಾತಿರಿಯರ. ಕರಾವಳಿ ಮರಾಠಿ ದಕ್ಷಿಣ ಸಮ್ಮೇಳನ ಗದ್ದಿಗೆ ಐತರ ಬೆದ್ರದ ಆಳ್ವಾಸ್ ಕಾಲೇಜಿದ ನುಡಿಸಿರಿ ಸಭಾಂಗಣಡು ಅಟ್ಟಣೆ ಆದಿತ್ತಂಡ ದುಂಬತ್ತ ಬೆನ್ನೆರನ ಗಡ್ತಿದ ಮೆರವಣಿಗೆಡು ಸಭಾಂಗಣಗೂ ಎತ್ಕೊಂಡೆರ. ಗದ್ದಿಗೆ ಮರ್ಯಾದೆ ಗುರ್ಕಾರ್ಯರ ಡಾಕ್ಟರ್ ಸುಂದರ ನಾಯ್ಕ್ ಮಾತ್ರೆಯನ್ನು ಎತ್ಕೊಂಡು ಸುರುತ ಪಾತ್ಯರ ಪಂಡೆರ. ಗದ್ದಿಗೆ ಗುರ್ಕಾರ್ಯರ ಜಮ್ಮು ಕಾಶ್ಮೀರ ಸರ್ಕಾರದ ಪ್ರಧಾನ ಕಾರ್ಯಂತರ ರಾಜೇಶ್ ಪ್ರಸಾದ್ ಗುರ್ಕಾರ್ಮೆಡು ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಡಾಕ್ಟರ್ HC ಮಹಾದೇವಪ್ಪ ಗದ್ದಿಗೆ ಸಮ್ಮೇಳನ ಉದಿಪನ ಮಲ್ತೆರ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರ ಡಾಕ್ಟರ್ ಎಂ ಮೋಹನ ಆಳ್ವ ಕರಾವಳಿ ಮರಾಠಿ ದಕ್ಕಲ್ನ ಪೊಲಬುದ ಗದ್ದಿಗೆ ಗ್ರಂಥ ಬಿಡುಗಡೆ ಮಲ್ತೆರ. ಡಾಕ್ಟರ್ ಆಳ್ವೀರ್ ಪಾತ್ರದ ನಿಕ್ಲಿನ ಮೂಲ ಮಹಾರಾಷ್ಟ್ರ ಗೋವಾ ಆದಿತ್ತದ ಪೋರ್ಚುಗೀಸರನ ಆಕ್ರಮಣದ ಪುಡ್ತುಡು ಕರಾವಳಿ ದಂಚೆ ಬತ್ತಾರ. 1500 ಅಶ್ಪೊಡ್ದು 1774 ಮುಟ್ಟ ಬೇತೆ ಬೇತೆ ದಬ್ಬಾಳಿಕೆ ನಿಕ್ಲಿನ ಮಿತ್ತ ಆತಂಡ ಮತಾಂತರ ಒಪ್ಪಂದ ಈ ಪುಣ್ಯ ಭೂಮಿಗೆ ಬತ್ತದ ಕೃಷಿ ಮಾಲ್ತೊಂದು ಬತ್ತಾರ. ನಿಕ್ಲಿನ ಇತಿಹಾಸ ನಿಕ್ಲೆಗೆ ಗೊತ್ತಿಪಡೊಂದು ಪಂಡಿರ. ಗದ್ದಿಗೆ ಸಮ್ಮೇಳನದ ನಿಲೆಟ ಕರಾವಳಿ ಮರಾಠಿ ದಕ್ಕಲ ಬೇಡಿಕೆಲೆನ ಸರ್ಕಾರದ ದುಂಬುದಿದ್ದು ಭಿನ್ನಯಿತೊನ್ನ ಓಲಿನ ಮಂತ್ರಿಯರ್ನ ಕೈಕು ಕೊರಿಯರ. ಶಾಸಕಿ ರೋಮಾನಾಥ ಕೋಟಿಯನ್ ಪಾತ್ರದ ಬೆದ್ರದ ಇತಿಹಾಸಡು ಬಂಗಾರದ ಅಕ್ಷರಡು ಬರೆದೀಪನ ಸಭೆ ಒಂದು ಸರ್ಕಾರಕ್ಕೂ ಭಿನ್ನಯಿತೊನ್ನ ಓಲೆ ಕೊಡ್ತಾರೆ. ಸಾಧ್ಯ ಆಯ್ನತ್ತು ಮಂತ್ರಿಯರು ಆಯ್ನ ನಡಪಾದ ಕೊರ್ಪಿರ ಪಂಪನ ನಂಬಿಕೆ ಉಂಡೊಂದು ಪಂಡಿರ. ಪದ್ಮಶ್ರೀ ಪ್ರಶಸ್ತಿ ಪಡಿತಿನ ಅಮೇ ಮಹಾಲಿಂಗ ನಾಯಕರಿಗೆ ಮಂತ್ರಿ ಮಹಾದೇವಪ್ಪರಿಗೆ ಬೊಕ್ಕ ಮಹಾದಾನಿ ಶಶಿಧರ ಶೆಟ್ಟಿ ಬರೋಡ ಮಕ್ಕಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಮಂತ್ರಿ ಮಹಾದೇವಪ್ಪ ಪಾತ್ರದ 22 ವರ್ಷಲೆಡ್ದು ಬೊಕ್ಕ ಕರಾವಳಿ ಮರಾಠಿ ದಕ್ಕಲ್ನ ರಡ್ಡಣೆ ಸಮ್ಮೇಳನ ನಡೆದೊಂದುಂಡು ಸಮಾಜದ ಮಾತೆರ್ನಲ ಪ್ರಾಮಾಣಿಕ ಪ್ರಯತ್ನ ನಡೆದೊಂದು ಸಾಧ್ಯ ಆತಂಡ ಶಿಕ್ಷಣ ಸಂಘಟನೆ ಪೊರಂಬಾಟ ಒಂದು ಅಂಬೇಡ್ಕರ್ ತತ್ವ 6 ಕೊರ್ನ ಸಂವಿಧಾನ ನಮ್ಮ ರಕ್ಷಣೆ ಮಲ್ತಂಡ ಸಂವಿಧಾನ ನಮ್ಮನ್ನು ಕಾಪುಂಡು ಪಾಕ ಜನ ಕಲ್ತಿನಕ್ಲಿಗೆ ಶಾಸಕರ ಸಂವಿಧಾನ ಎಂಚಿನ
ಪನ್ಪುಣೊಂದೇ ಗೊತ್ತಿಜ್ಜಂದು ಪಂಡ್ಯರ. ಶಿವಮೊಗ್ಗ, ತೀರ್ಥಹಳ್ಳಿ, ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಒಡಿಪು ಇಂಚ ಬೇತೆ ಬೇತೆ ಜಿಲ್ಲೆಲೆಡ್ದು ಬತ್ತಿನ ಕರಾವಳಿ ಮರಾಠಿ ದಕ್ಕನ ಸಂಘದ ಪದಾಧಿಕಾರಿಗಳು ಡಾಕ್ಟರ್ BG ನಾಯಕ್, ಶ್ರೀಮತಿ ಶೋಭಾವತಿ, ರಾಮಚಂದ್ರ ನಾಯಕ್ ವಕೀಲರು, KV ಚಂದ್ರಶೇಖರ ನಾಯಕ್, SS ಪರಮೇಶ್ವರ, ದಕ್ಷಿಣ ಕನ್ನಡ ಜಿಲ್ಲಾ ಕರಾವಳಿ ಮರಾಠಿ ದಕ್ಕನ ಸಂಘದ ಗುರುಕಾರ್ಯರು M ವಿಶ್ವನಾಥ ನಾಯಕ್, ಕರಾವಳಿ ಮರಾಠಿ ದಕ್ಕನ ಸಂರಕ್ಷಣಾ ಸಮಿತಿ ಗುರುಕಾರ್ಯರು ಅಶೋಕ್ ಕೆದಿಲ, ಗದ್ದಿಗೆ ಕಾರ್ಯಗುರುಕಾರ್ಯರು ರಾಮಚಂದ್ರ ಕೆಂಬಾರೆ, ಗದ್ದಿಗೆ ಸಂಪಾದಕರು ಡಾಕ್ಟರ್ ದುಗ್ಗಪ್ಪ ಕಜೆಕಾರ್ ಸಮ್ಮೇಳನಡು ಪಾಲ್ಗೊಂಡಿರು. ಜನರ ಮೇಲೆ ಬಹಳಷ್ಟು ಹಿಂಸೆ ದೌರ್ಜನ್ಯ ಆದಾಗ ಸ್ವಾಭಿಮಾನದಿಂದ ಮತಾಂತರವನ್ನು ಒಪ್ಪದೆ ತಾವು ಮಹಾರಾಷ್ಟ್ರ ಗೋವಾದಿಂದ ಈ ಪುಣ್ಯಭೂಮಿಗೆ ನೀವು ಬಂದು ಇಲ್ಲಿ ಕೃಷಿಯನ್ನು ಆಚರಿಸಿಕೊಂಡು ಕೂತ್ಕೊಂಡವರು. ಇಡೀ ತಮ್ಮ ಇತಿಹಾಸ ನಿಮಗೆ ಗೊತ್ತಿರಬೇಕು. ಆಮೇಲೆ ತಮ್ಮ ಇಡೀ ಒಂದು ಪರಿಶಿಷ್ಟ ಪಂಗಡದಲ್ಲಿ ಇಡೀ ನಮ್ಮ ಭಾರತದಲ್ಲಿ ಆದಂಥ ವಿಚಾರವನ್ನು ತಾವುಗಳು ಗಣಿಸಬೇಕು. ಶಿಕ್ಷಣ ಸಂಘಟನೆ ಹೋರಾಟ, ಬಾಬಾ ಸಾಹೇಬರ ಮಂತ್ರ ಶಿಕ್ಷಣ ಸಂಘಟನೆ ಹೋರಾಟ. ಈ ಸಂಘಟನೆ ಮುಖಾಂತರ ಶಿಕ್ಷಣದ ಮೂಲಕ ಇವರು ಏನೇನು ಕಲ್ತಿದ್ದಾರೆ ಆ ಶಿಕ್ಷಣವನ್ನು ಬಳಸಿ ಸಂಘಟನೆ ಎಷ್ಟು ಮುಖ್ಯ, ಯಾವುದಕ್ಕೆ ಈಗ ಬೇಡಿಕೆ ಇಟ್ಟರು 17 ಬೇಡಿಕೆನ, ಆ ಬೇಡಿಕೆಗಳು ಈಡೇರಬೇಕಾದ್ರೆ ನಮಗೆ ಸಂಘಟನೆ ಮೂಲಕ ಹೋರಾಟ ಅಗತ್ಯ. ಇವತ್ತು ಮೂಡುಬಿದ್ರೆಯ ಇತಿಹಾಸದಲ್ಲಿ ಮರಾಠ ಸಮುದಾಯದ ಈ ದೊಡ್ಡ ಒಂದು ಸಮಾವೇಶ ಸುವರ್ಣಾಕ್ಷರಗಳಲ್ಲಿ ಬರೆದಿರತಕ್ಕಂಥ ಒಂದು ಸಮಾವೇಶ. ಈ ಸಮಾವೇಶದ ಕರ್ತವ್ಯ ಏನು, ಯಾಕೆ ನಾವು ಈ ಸಮಾವೇಶವನ್ನು ಮಾಡಿದ್ದೇವೆ ಅಂತ ಹೇಳಿಕೊಂಡು ಒಂದು ಮಾನ್ಯ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ, ಸರ್ಕಾರ ಅಂತ ಹೇಳಿದ ಕೂಡ ನಾವು ಅದರಲ್ಲಿ ಬರ್ತೇವೆ, ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಮುಖಾಂತರ ತಾವು ಕೊಟ್ಟಿದ್ದೀರಿ. ಖಂಡಿತವಾಗಿಯೂ ಮಾನ್ಯ ಸಚಿವರು ನಿಮ್ಮ ಈ ಮನವಿಯನ್ನ ಸಾಧ್ಯ ಇರುವಷ್ಟು ಪುರಸ್ಕರಿಸ್ತಾರೆ ಎಂಬ ನಂಬಿಕೆ ನನಗಿದೆ. ದೇಶದ ಅಭಿವೃದ್ಧಿಗೂ ಒರಿಯೊಕೊರಿಯನ ಸಾಕಾರ ಎಡ್ಡೆ ಸಾರ್ವಜನಿಕ ಸಂಬಂಧದ ಅಗತ್ಯ ಉಂಡೊಂದು ಕೇಂದ್ರ ಇಂಧನ ರಾಜ್ಯ ಮಂತ್ರಿ ಶ್ರೀಪಾದ್ ಯೆಸ್ಸೋ ನಾಯಕ್ ಪಂತೆರ ಕುಡ್ಲಡ್ 18ನೇ ಗ್ಲೋಬಲ್ ಕಮ್ಯುನಿಕೇಷನ್ ಕಾಂಕ್ಲೇವ್ ಪ್ರಶಸ್ತಿ ಪಟ್ಟಣದಲ್ಲಿ ಸಡಾರ್ ಪಾತಿರಿಯರ್. ಅಖಿಲ ಭಾರತ ಸಾರ್ವಜನಿಕ ಸಂಪರ್ಕ ಮಂಡಳಿ ಕುಡ್ಲದ ಹೋಟೆಲ್ ಮೋತಿಮಾಲ್ಡ್ 18ನೇ ಗ್ಲೋಬಲ್ ಕಮ್ಯುನಿಕೇಷನ್ ಕಾನ್ಕ್ಲೇವ್ 2024 ಅಟ್ಟಣೆ ಮಲ್ತದಿತ್ತದ ಸಾಧಕರ್ನ ಸಮ್ಮಾನ ಬೊಕ್ಕ ಪ್ರಶಸ್ತಿ ಕೊರ್ಪನ ಲೇಸಡ್ ಕೇಂದ್ರದ ಕರೆಂಟ್ ಬೊಕ್ಕ ಇಂಧನ ರಾಜ್ಯ ಮಂತ್ರಿ ಶ್ರೀಪಾದ್ ಯೆಸ್ಸೋ ನಾಯಕ್ ಪಾಲ್ಗೊಂಡಿರ. ಬೇತೆ ಬೇತೆ ಕ್ಷೇತ್ರದ ಸಾಧಕರಿಗೆ ಸಮ್ಮಾನ ಬೊಕ್ಕ PRCI ಪ್ರಶಸ್ತಿಯನ್ನು ಕೊಡ್ದು ಮರ್ಯಾದೆ ಮಲ್ತೆರ. ಸಿನಿಮಾ ನಟಿ, ನಿರ್ದೇಶಕಿ ಮಿಸ್ ಗ್ಲೋಬಲ್ ಸ್ವೀಜಲ್ ಮರೀನಾ ಪುಟ್ಟಾಡೋರಿಗೆ ವಿಶೇಷವಾದ ಸಮ್ಮಾನ ಮಂತ್ಯರ. ಮಂತ್ರಿ ಶ್ರೀಪಾದ್ ಯೆಸ್ಸೋ ನಾಯಕ್ ಪಾತಿರ್ದ ದೇಶದ ಅಭಿವೃದ್ಧಿಗೆ ಒರಿಯೊಕೊರಿಯನ ಸಾಕಾರ ಎಡ್ಡೆ ಸಾರ್ವಜನಿಕ ಸಂಬಂಧದ ಅಗತ್ಯ ಉಂಡೊಂದು ಪಂಡ್ಯರ. ಸಮ್ಮೇಳನದ ಗುರುಕಾರ್ಯರು ಶ್ರೀನಿವಾಸ ಮೂರ್ತಿ, ಪಬ್ಲಿಕ್ ರಿಲೇಷನ್ ಆಫ್ ಇಂಡಿಯಾದ ಗುರುಕಾರ್ದಿ ಗೀತಾ ಶಂಕರ್, ಮದನ್ ಬೇಲ್, MB ಜಯರಾಮ್ ಸಮ್ಮೇಳನಡು ಪಾಲ್ಗೊಂಡಿರ. And he's played a pivotal role in many initiatives in community among Guwahati University graduates and received a gold medal for his achievement. He joined stage last year at give away the Chanakya International Awards as well. Award, Mr. Narendra Sharma, Managing Director. Next, we're going to go to the Outstanding Corporate. Also, on this occasion, Karnataka Bank is celebrating its 100th year. Best Women's Sports Performer Award. Your effort in this regard will enhance the effectiveness of your message and contribute to a more harmonious society. As we progress in our discussion today, remember that effective communication is a powerful tool for change. It has the potential to transform the lives, build bridges, and create a better future for all. Together, let us ಕುಡ್ಲದ ಸಂಸ್ಕೃತಿ, ಕಲೆ, ಆಚಾರ, ದಾನಿ ಸೇಸತ ಪನ್ಪನೇನು ಸಿನಿಮಾಡು ತೋಚ ಎನ್ನುವ ಸಂತೋಷದ ಸಂಗತಿಯಿಂದ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಪಂತೆರ. ಕುಡ್ಲಡ್ ಕುಡ್ಲ ನಮ್ಮ ಊರು ಸಿನಿಮಾದ ಆಡಿಯೋ ಲಾಂಚ್ ಬೊಕ್ಕ ಟೀಸರ್ ಬಿಡುಗಡೆ ಕಾರ್ಯಕ್ರಮಟ್ಟು 6 ಪಾತಿರಿಯರು. ಕುಡ್ಲ ನಮ್ಮ ಊರು ಸಿನಿಮಾದ ಆಡಿಯೋ ಲಾಂಚ್ ಬೊಕ್ಕ ಟೀಸರ್ ಬಿಡುಗಡೆ ಲೇಸ ಕುಡ್ಲ ಪಾಂಡೀಶ್ವರದ
ಫಿಜಾ ನೆಕ್ಸಸ್ ಮಾಲ್ಡ್ ನಡತಂಡ ಸುರುಕ್ಕು ಕೊಂಚಡ್ದ ಮೂಕಾಂಬಿಕಾ ಚೆಂಡೆ ಬಳಗದ ಚೆಂಡೆಮೇಳ ಮೂಡ್ದು ಬತ್ತಂಡ ಪಿಲಿಯಸ ನಲಿಕೆ ಗುಮನವೈತಂಡ ಕೃತಾರ್ಥ ಪ್ರೊಡಕ್ಷನ್ ದಡಿಟ್ಟು ಈ ಸಿನಿಮಾನು ದುರ್ಗ ಪ್ರಸಾದ್ ಆರ್ಕೆ ಚಿತ್ರಗೌಡ ಅಂಕಿತ್ ಪದ್ಮಬಕ ನರೇಂದ್ರ ಜೈನ್ ತಯಾರು ಮಲ್ದೇರ ನಾಯಕ ನಟಿಯಾದ ದುರ್ಗ ಪ್ರಸಾದ್ ಆರ್ ನಟಿಯಾದ ಪ್ರತೀಕ್ಷಾ ಪ್ರಧಾನ ವೇಷಡು ರಮೇಶ್ ಆರ್ ಬಸವರಾಜ್ ಸ್ವರಾಜ್ ಶೆಟ್ಟಿ ಲಂಚುಲಾಲ್ ಪ್ರಕಾಶ್ ತೂಮಿನಾಡು ತ್ರಿಶೂಲ್ ಶೆಟ್ಟಿ ಶ್ರೇಯಾ ಶೆಟ್ಟಿ ನಯನ ಸಾಲ್ಯನ್ ನಿರೀಕ್ಷಾ ಶೆಟ್ಟಿ ಸಿನಿಮಾಡಿತದ ಅಕ್ಲ್ಮಾತ ಲಿಸ್ಟ್ ಪಾಲ್ಗೊಂಡಿರ ಕುಡ್ಲದ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಪಾಲಿಕೆ ಸದಸ್ಯರು ವರುಣ್ ಚೌಟ ಮೊಗವೀರ ಸಂಘದ ಸತೀಶ್ ಕರ್ಕೆರ RFO ರಾಜೇಶ್ ಬಳಿಗಾರ್ ಮಿತ್ರಪಟ್ನ ಮೊಗವೀರ ಸಂಘದ ಸುರೇಶ್ ಕರ್ಕೆರ ಡಾಕ್ಟರ್ ವಿಶ್ವನಾಥ್ ಮಲ್ಲಬಿನರಾದ ಪಾಲ್ಗೊಂಡಿರ ಬಿನ್ನೆರ ತುಡಾರ ಬುಲ್ಪು ಪತ್ತಾದ ಆಡಿಯೋ ಲಾಂಚ್ ಮಾಡ್ತಾರ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಪಾತ್ರೆಡ್ದು ಮುಲ್ಪದ ಸಂಸ್ಕೃತಿ ಕಲೆ ಆಚಾರ ಮತ ಎಂಚ ಇಸೇಸತೆ ಎಂಚನಾಂದ ಸಿನಿಮುಡ್ ತೋಜೈನವು ಸಂತೋಷದ ಸಂಗತಿಯಿಂದ ಪಂಡದ ಸಿನಿಮಗು ಎಡ್ಡಿಪು ಬೈಕೇರ ಸಭಾ ಕಾರ್ಯಕ್ರಮದ ಪಿಲಿಯಸ ನಲಿಕೆ ವಿಷ್ಣು ಕಥೆ ಆಧಾರದ ಕಥಾನಲಿಕೆ ಪ್ರದರ್ಶನ ಮಲ್ತದ ಸಿನಿಮಾದ ಬದುಕಲಿನ ದುಂಬುದಿಯೇರ ನಾಯಕಿ ದುರ್ಗಪ್ರಸಾದ್ ಆರೆ ನಲ್ತಿನವು ಇಸ್ಸೆ ಸಾಧಿತ್ತಂಡ ಮಯೂರ್ ಆರ್ ಶೆಟ್ಟಿ DOP ಮಲ್ತದೇರ ವಿದ್ಯುತ್ ಶಿವಬೊಕ್ಕ ಧೀರಜ್ ಸನಿಲ್ ಕಲಾ ನಿರ್ದೇಶಕರಾಗ್ತಾರ ಚಿತ್ರಗೌಡ ಕ್ರಿಯೇಟಿವ್ ಹೆಡ್ ಆದ ರಕ್ಷಿತ್ ಜೋಗಿ ಸಿನಿಮಾಟೋಗ್ರಾಫರ್ ಆದ ನಿತಿನ್ ಶಿವರಾಮ್ ಸಂಗೀತ ನಿರ್ದೇಶನಡು ನಿತಿನ್ ಬಂಗೇರ ಸಾಹಿತ್ಯಡು ಈ ಸಿನಿಮಾಡುಲ್ಲೇರ ವಿಶಾಖ ಬೊಕ್ಕ ಸಚಿನ್ ಅರಬಳ್ಳಿ ಪದ ಪಂತೆರ ಶರ್ಮಿಳಾ ಲೇಸನ ಸುಧಾರ್ತೆ ಕೊರಿಯರ ಕರ್ಮ ಬದುಕೆ ಇದು ಡ್ರಾಮಾ ಟೈಟೆ ಆಗದಿದ್ರ ಲೈಫ್ ರಣಜಾಮ ಕೊಳ್ಳಿಗೂ ಹೆಣ್ಣಿಗೂ ವ್ಯತ್ಯಾಸ ಎಲ್ಲಿ ಜಗತ್ತ ಎರಡರ ನಶೆಯಲ್ಲಿ ಸುಕ್ಕ ರೊಟ್ಟಿಗೆ ಕುಡ್ಲ ಕಡಲ ಮೀನಿಗೆ ಮಸಾಲೆಗೆ ಸಲೆ ಖಾರಕ್ಕೆ ಹಾಳು ಮಾಡ್ಬೇಡ ಇಂಥ ಹಾಡು ಹಾಡಿಸಿ ತಲೆ ಕೆಡಿಸ್ಬೇಡ ದೊಡ್ಡ ಶಾಲೆಗೆ ಹೋಗಲಿಲ್ಲ ಎಂತ ಮುಂದೆ ಕಲಿಯಲಿಲ್ಲ 1ನೇ ಕ್ಲಾಸು ಹಾಡು ನಮಗೆ ಸಾಕಲ್ಲವಾ ಯಾವ ಫಿಲ್ಮು ಯಾವ ಹೀರೋ ಕೂಡ ಆದಷ್ಟು ಬೇಗನೆ ಮನಕ್ಕೆ ಮುಟ್ಟುವುದಿಲ್ಲ. ಯಾವ ಹೀರೋ ಆಗಿರಲಿ, ಯಾವ ಸೂಪರ್ ಸ್ಟಾರ್ ಆಗಿರಲಿ, ಯಾವ ಸೆಲೆಬ್ರಿಟಿ ಇರಲಿ, ಅವರ ಮನಸ್ಸಿಗೆ ಅವರು ಟಚ್ ಆಗಬೇಕಾದ್ರೆ ಒಳ್ಳೆ ಫಿಲ್ಮ್ ಕೊಡಬೇಕು, ಒಳ್ಳೆ ಮೆಸೇಜ್ ಕೊಡಬೇಕು. ಅಂಥ ಮೆಸೇಜ್ ಒಳ್ಳೆ ಫಿಲ್ಮ್ ಈ ನಮ್ಮದು ಊರು ಕುಡ್ಲ ನಮ್ಮದು ಊರು ಖಂಡಿತ ಇದೆ. ನಾನು ಅದರ ಟೀಸರ್ ಕೂಡ ನೋಡಿದ್ದೇನೆ, ತುಂಬ ಖುಷಿಯಾಗಿದೆ. ಒಂದು ಒಳ್ಳೆಯ ಚಿತ್ರ, ಒಳ್ಳೆಯ ಟೀಮ್ ಇದೆ, ಒಂದು ಹಂಬಲ್ ಇದೆ ಇವರಲ್ಲಿ. ಇದೀಗ ತಾನೇ ನಾವು ಆಡಿಯೋ ರಿಲೀಸ್ ಮಾಡಿದ್ದೇವೆ. ಆದಷ್ಟು ಬೇಗ ಚಿತ್ರ ರಿಲೀಸ್ ಆಗಲಿ, ಎಲ್ಲರಿಂದ ಒಳ್ಳೆಯ ಯಶಸ್ಸು ಗಳಿಸಲಿ, ಮುಂದೆ ಒಂದು ಯಶಸ್ವಿ ಟೀಮ್ ಆಗಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ಹಾಗೂ ನಮ್ಮ ಒಂದು ಕಲ್ಚರ್ ಬಗ್ಗೆ ತೋರಿಸ್ತಕ್ಕಂಥ ಕಾರ್ಯಕ್ರಮಗಳು ಹಾಗೂ ಚಿತ್ರಗಳಾಗಬೇಕು ಅಂತ ಹೇಳ್ತಾ, ಮೊಟ್ಟ ಮೊದಲನೇದಾಗಿ ಈ ಹೆಸರನ್ನು ಯಾರು ಆಯ್ಕೆ ಮಾಡಿದ್ರೋ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಯಾರು ಇದು ನಮ್ಮದು ಊರು ಅಂತ ಇದುವರೆಗೂ ಯಾರು ಚಿತ್ರ ಮಾಡಿಲ್ಲ, ನಮ್ಮೂರು ಅಂತ ಮಾಡಿದ್ದಾರೆ ಅಷ್ಟೇ ಹೊರತು ಇದು ನಮ್ಮದು ಊರು ಅಂತ ಯಾರು ಮಾಡಿಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಲಿ ಅಂತ ಹೇಳ್ತಾ, ಈ ಚಿತ್ರ ಅತ್ಯಂತ ಯಶಸ್ಸನ್ನು ಕಾಣಲಿ. ಆ ಯಶಸ್ಸಿನ ಕಿರೀಟ ಇಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕ, ನಟ, ನಟಿ, ಚಿತ್ರ ನಿರ್ಮಾಪಕರು, ನಿರ್ದೇಶಕರು ಎಲ್ಲರಿಗೂ ಸೇರಲಿ ಅಂಥೇಳಿ ಇಡೀ ಕರ್ನಾಟಕದ ಒಂಜಿ ಪಾತ್ರ ಉಂಡು. ಒವೇ ಒಂಜಿ ಚಿತ್ರ ಅವು ಕುಡ್ಲಡ್ ಹಿಟ್ಟಾನಂದಾಂಡ, ಕುಡ್ಲಡ್ ಬಲ್ತನಂದಾಂಡ, ಕುಡ್ಲದ ಜನಕುಲವೇನು ಪ್ರಶಂಸೆ ಕೊರಿಯರಿಂದಾಂಡ, ಅವು ಇಡೀ ಕರ್ನಾಟಕಡ್ಲ ಖಂಡಿತವಾಡ್ಲ ಐಕೆ ಪ್ರಶಂಸೆ ಕೊರ್ಪೇರು. ಐಕೆ ನಮ್ಮ ಊರ್ದಕ್ಕಲೇ ಮಂತಿನಂಚಿನ ಚಿತ್ರ, ನಮ್ಮ ಊರ್ದನೆ ನಟದ ಉಪ್ಪುನಂಚಿನ ಚಿತ್ರ, ನಮ್ಮ ಊರ್ದನೆ ಪುದರ್ದ ಚಿತ್ರ ಕುಡ್ಲ ನಮ್ದೂರು ಮುಂದೇನು ನಮ್ಮ ಖಂಡಿತವಾದ ಯಶಸ್ವಿಯಾದ ಮನ್ಪುನಂಚಿನ ಜವಾಬ್ದಾರಿಯರ್ನಗಿನ ನಮ್ಮ ನವೆಂಬರ್ 14 ಮುಟ ನಡಪುನ ಸಹಕಾರ ಸಪ್ತಾಹಡು ಮೂಜನೆ ದಿನ 16 ಕುಡ್ಲದ ಕರಾವಳಿ ಉತ್ಸವ ಮೈದಾನಡು ರಾಜ್ಯ ಮಟ್ಟದ ಕಾರ್ಯಕ್ರಮ ನಡಪುಂಡು. ಈ ಸಾಲದ ಸಹಕಾರ ಮಾಣಿಕ್ಯ ಪ್ರಶಸ್ತಿ ಕೊರ್ಪುನೊಂದು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಸೋಮವಾರ ಕುಡ್ಲಡ್ ಸುದ್ದಿ ಕುಟ್ಟುಡು ಪಂತಿರ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಸೋಮವಾರ ಕುಡ್ಲದ ಬ್ಯಾಂಕ್ ಸಭಾಂಗಣಡು ಸುದ್ದಿ ಕುಟ್ಟುಡು ಪಾತ್ರದ ರಾಷ್ಟ್ರದ ಸಹಕಾರ ಚಳವಳಿಗೆ 120 ವರ್ಷಲ ಇತಿಹಾಸ ಉಂಡು. ಜವಾಹರಲಾಲ್ ನೆಹರು ಪುಟ್ಟದಿನ ದಿನ ನವೆಂಬರ್ 14 ವರ್ಷಲ ಸಹಕಾರ ಸಪ್ತಾಹ ಶುರುವಾದ 20 ಮುಟ ನಡಪುಂಡು. 71 ವರ್ಷದ ಸಪ್ತಾಹಡು 10 ಗಂಟೆಗೆ ಕುಡ್ಲದ ಕರಾವಳಿ ಉತ್ಸವ ಮೈದಾನಡು ರಾಜ್ಯ ಮಟ್ಟದ ಕಾರ್ಯಕ್ರಮ ದಿವಂದ ಅಂದ ಪಂಡ್ಯರ ಶಾಸಕರ ವೇದವ್ಯಾಸ ಕಾಮತ್ ಸಹಕಾರ ಜಾಥಾ ಉದಿಪನ ಮಲ್ಪೇರ. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಸಹಕಾರ ಬಾವುಟೇರಾವಿರ. ಸ್ಪೀಕರ್ UT ಖಾದರ್ ವಸ್ತು ಪ್ರದರ್ಶನ ಉದಿಪನ ಮಲ್ಪೇರ. ಸಹಕಾರ ಮಂತ್ರಿ KN ರಾಜಣ್ಣ ಸಹಕಾರ ಸಪ್ತಾಹ ಉದಿಪನ ಮಲ್ಪೇರ.
ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ದಿನೇಶ್ ಗುಂಡೂರಾವ್ ಎಡ್ಡೆ ಸಹಕಾರ ಸಂಘಲೆಗೆ ಪ್ರಶಸ್ತಿ ಕೊರ್ಪೆರ 100 ವರ್ಷ ಆಯ್ನ ಸಹಕಾರ ಸಂಘಲೆಗೆ ದುಂಬುದ ಒತ್ತು ಮುಖ್ಯಮಂತ್ರಿ ಲಕ್ಷ್ಮಣ ಸಂಗಪ್ಪ ಸವದಿ ಪುರಸ್ಕಾರದ ಮರ್ಯಾದೆ ಮಲ್ಪೇರ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರದ ಗುರುಕಾರ್ಯದ ಜಿಟಿ ದೇವೇಗೌಡ ಎಡ್ಡೆ ಸ್ವಸಹಾಯ ಸಂಘಲೆಗೆ ಪುರಸ್ಕಾರದ ಮರ್ಯಾದೆ ಮಲ್ಪೇರ ಶಾಸಕರ ವಿಧಾನ ಪರಿಷತ್ ಸದಸ್ಯರ ಮೇಯರ್ ಜಿಲ್ಲಾಧಿಕಾರಿ ಪೊಲೀಸ್ ಅಧಿಕಾರಿಗಳು ಪಾಲ್ದಿತನವರಂದು ರಾಜೇಂದ್ರ ಕುಮಾರ್ ಪಂಡ್ಯರ 32 ಟ್ಯಾಬ್ಲೋ ಇತದಿ ಸರ್ಜಿ ಚಾರಿತ್ರಿಕ ಸಹಕಾರಿ ಜಾಥಾ ನಡಪರೆ ಉಂಡು 2024ನೇ ಸಾಲದ ಕೃಷಿ ಪತ್ತಿನ ಸಹಕಾರ ಸಂಘ ಬೊಕ ಕ್ರೆಡಿಟ್ ಕೋಆಪರೇಟಿವ್ ಸಹಕಾರ ಸಂಘಗೂ 2 ಜಿಲ್ಲೆಲೆಡ್ದು 11 ಸಂಘಗೂ ಸಹಕಾರ ಮಾಣಿಕ್ಯ ಪ್ರಶಸ್ತಿನ 5 ಗ್ರಾಂ ಬಂಗಾರ ಬೊಕ 15,000 ರೂಪಾಯಿದ ಒಟ್ಟು ಕೊರ್ಪುಂಡು ಜಮನೀರು ಬೊಕ ಪೊಂಜು ನಕಲು ಹೆಚ್ಚಾದ ಸಹಕಾರ ರಂಗೋಡು ಸೇರೊಂದು ಸಹಕಾರಿ ಸಪ್ತಾಹನು ಕ್ಷೇತ್ರೋಲ್ನ ಬೆಳಗಾವಡು ಮಾಧ್ಯಮದಕ್ಲೆಲ್ಲ ಗುರ್ತ ಮಲ್ತದ ಮರ್ಯಾದೆ ಮಲ್ಪನ ಯೋಜನೆ ಪಾಡೊಂದ ಅಂದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಪಂಡ್ಯರ ಬ್ಯಾಂಕ್ದ ಒತ್ತು ಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ 2 ಜಿಲ್ಲೆಲಿನ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಬೊಕ ಜಯಕರ ಶೆಟ್ಟಿ ಇಂದ್ರಾಳಿ KMF ಕುಡ್ಲದ ಗುರ್ಕಾರ್ಯರು KP ಸುಚರಿತಾ ಶೆಟ್ಟಿ ಬ್ಯಾಂಕ್ದ ನಿರ್ದೇಶಕರಾಯನ ಬೆಳಪು ದೇವಿ ಪ್ರಸಾದ ಶೆಟ್ಟಿ ಶಶಿಕುಮಾರ್ ರೈ ಬಾಲ್ಯುಟ್ಟು SP ಜಯರಾಮ ರೈ ಮೋನಪ್ಪ ಶೆಟ್ಟಿ ಎಕ್ಕಾರ ಪಿ ರಾಜೇಶ್ ರಾವ್ ಸದಾಶಿವ ಉಳ್ಳಾಲ S ರಾಜು ಪೂಜಾರಿ ಸ್ಕಾಟ್ಸ್ ಗುರ್ಕಾರ್ಯರ ರವೀಂದ್ರ ಕಂಬಳಿ ಸಹಕಾರಿ ಸಂಘಲಿನ ಒತ್ತು ನಿಬಂಧಕರು HN ರಮೇಶ್ ಬೊಕ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ K ಗೋಪಾಲಕೃಷ್ಣ ಭಟ್ ಸುದ್ದಿ ಕೊಟ್ಟಿದ್ದಾರೆ. ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಹಾಗೂ KMF ಹಾಗೂ ಎಲ್ಲ 2 ಜಿಲ್ಲಾ ಸಹಕಾರಿ ಯೂನಿಯನ್ಗಳ ಹಾಗೂ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಎಲ್ಲ ಸಹಕಾರಿ ಸಂಘಗಳನ್ನು ಒಳಗೊಂಡಂತೆ ಸರ್ಕಾರದೊಂದಿಗೆ ಸೇರಿಕೊಂಡು ಮಹಾಮಂಡಲದ ಜೊತೆಗೆ ಸಹಕಾರಿ ಮಹಾಮಂಡಲ ಹಾಗೂ ಸಹಕಾರ ಮಾರಾಟ ಮಹಾಮಂಡಲದ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ನಾವು ಜರುಗಿಸ್ತಾ ಇದ್ದೇವೆ. ನೆಹರೂರವರ ಜನ್ಮದಿನೋತ್ಸವದಿಂದ ಪ್ರಾರಂಭಗೊಂಡು 14ರಿಂದ 20ರವರೆಗೆ 7 ದಿವಸಗಳ ಕಾಲ ಸಹಕಾರಿ ಸಪ್ತಾಹವನ್ನು ನಾವು ಪ್ರತಿ ವರ್ಷ ಜರುಗಿಸ್ತಾ ಇದ್ದೇವೆ. ಪಣವು ವ್ಯವಹಾರದ ಕ್ಷೇತ್ರಡು ಕರಿನ 25 ವರ್ಷಲೆಡ್ದು ಪ್ರೀತಿ ಇಸ್ವಾಸುಗು ಸಂದಿನ ಮಕರ ಜ್ಯೋತಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆದ ಬೊಳ್ಳಿ ಪರ್ಬದ ಸಂಭ್ರಮಾಚರಣೆ ಶನಿವಾರ ಕುಡ್ಲಡ್ ನಡೆದಂಡು. ಕುಡ್ಲದ ಮಕರ ಜ್ಯೋತಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆದ ಬೊಳ್ಳಿ ಪರ್ಬದ ಸಂಭ್ರಮಾಚರಣೆ ಶನಿವಾರ ನಡೆತಂಡ ಮರ್ಯಾದೆದ ಗಿರಾಕಿಲೆ ಎಂಕ್ಲೆನ ಮಲ್ಲ ಪಿನ್ನೀರ್ ಪನ್ಪನ ಉದ್ದೇಶದಿ ಒಂದು ನಡೆತಿನ ಲೇಸನ ಮಕರ ಜ್ಯೋತಿ ಚಿಟ್ಸ್ ಸಂಸ್ಥೆದ ನಿರ್ದೇಶಕರು ಉದಿಪನ ಮಲ್ತಿರ ನಿರ್ದೇಶಕರು ಸುರೇಶ್ ರೈ ಸುರುತ್ತ ಪಾತಿರ ಪಂಡದ ಸಾರತೊರ್ಮನುತ ಸ್ವಲ್ಪ ತೊರ್ಮೇಟು ತಾಪನೆ ಆದ ಪೊಡಿಯಾಜದಿ ಒಂದಿತ್ತಿನ ಬಾಲಿದಂಚೆತ್ತಿನ ಸಂಸ್ಥೆನ ಕೈಪತದ ನಡಪಾಯಿ ನಡೆದವರ ಬೊಳ್ಳಿ ಪರ್ಬ ಆಚರಣೆ ಮಲ್ಪರೆ ಸಾಧ್ಯ ಆತಂಡ ಶಬರಿಮಲೆಟಿತ್ತಿನ ಪೊರ್ತು ವ್ಯವಹಾರದ ಯೋಚನೆ ಬತ್ತದ ಮಕರ ಜ್ಯೋತಿ ಪನ್ಪನ ಪುದರ್ದಿತ್ತಂಡ ಸಂಸ್ಥೆಡ್ ಗಿರಾಕಿಲು ದೀತಿನ ಕಾಸು ಎಡ್ಡೆ ಕೆಲಸಗು ಗಳಿಸ್ತಂಡ ಬುಡಂದ ಪುಣೆ ನಡೆದವರ ವರ್ಷಗೂ ಮುಪ್ಪೊಡ್ದು 40 ಕೋಟಿ ರೂಪಾಯಿ ವ್ಯವಹಾರ ನಡಪಾಯರೆ ಸಾಧ್ಯ ಆತಂಡ ಪಂಡಿರ ನಿರ್ದೇಶಕರ GR ಶೆಟ್ಟಿ ಪಾತ್ರದ ಸಂಸ್ಥೆದ ಬುಲಿಚೆಲಗ ಗಿರಾಕಿಲೆನ ಬುಡಂದೆ ಕೊರ್ನ ಬಿರಿಸಾಯ ಕೆಲಸದಕ್ನ ಸಹಾಯ ಸಹಕಾರ ಅಗತ್ಯ ಅಂದು ಪಂಡೇರ ನನೂರಿ ನಿರ್ದೇಶಕರ ತಾರ್ನ ಶೆಟ್ಟಿ ಬೋಳರ ಪಾತ್ರದ 1900 ಸ್ವಲ್ಪ ತೊಂಬೇಟ್ 200 ಜನ ಸದಸ್ಯರು ಸೇರಿದು ಸುರುವಾಯಿನ ಸಂಸ್ಥೆಡಿತ್ತೆ 4,000 ಮುಟ್ಟ ಸದಸ್ಯರು ಉಳ್ಳೇರ ತಿಂಗೊಲ್ದ ವ್ಯವಹಾರ 25,000 3 ಕೋಟಿ ರೂಪಾಯಿಗೆ ಹಿಡ್ದಂಡು ಪಳ್ಳಿರೆಡು ಮುಖ್ಯ ಆಫೀಸ್ ಇತ್ತದ ಒಡಿಪುಡ್ಲ ಶಾಖೆ ಉಂಡು ಬೆಂಗಳೂರು ಬೊಂಬೈ ದುಬೈ ಸೇರಿನಂಚ ಬೇತೆ ಬೇತೆ ಭಾಗದ ಗಿರಾಕಿಲು ಉಳ್ಳೇರ ಇತ್ತೆ 1 ಲಕ್ಷ ರೂಪಾಯಿ ಹಿಡ್ದು 25 ಲಕ್ಷ ರೂಪಾಯಿ ಮುಟ್ಟ ಚಿಟ್ಟಬಂಡು ಸೌಕರ್ಯ ಗಿರಾಕಿಲೆಗೆ ತಿಕ್ಕುಣೊಂದು ಪಂಡ್ಯರ ಒಡಿಯೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ CEO ದಯಾನಂದ ಶೆಟ್ಟಿ ಡಾಕ್ಟರ್ AK ಜಮಾಲುದ್ದೀನ್ A ಸೀತಾರಾಮ್ KP ಪ್ರಶಾಂತರಾವ್ ಗಿರಾಕಿಲೆನ ಪರವಾದ ಪಾತ್ರದ ಅಭಿಪ್ರಾಯ ತೆರಿಪಾಯರ ಸಂಸ್ಥೆದ ಬುಲಿಚೆಲಗ ಪುಣೆಯೊಂದುಪ್ಪನ ಮಾತಾ ಕೆಲಸದಕ್ಲೆಗ ಮರ್ಯಾದೆ ಮಲ್ತ್ಯಾರ ಚೀಟ್ ದೆತ್ತದ ಮೂವೇರು ಗಿರಾಕಿಲೆಗೆ 25,000 15,000 ಬೊಕ್ಕ 10,000 ರೂಪಾಯಿ ಬಂಪರ್ ಇನಾಮು ಘೋಷಣೆ ಮಲ್ತ್ಯಾರ ಮಕರ ಜ್ಯೋತಿ ಚಿಟ್ಸ್ ಸಂಸ್ಥೆದ ನಿರ್ದೇಶಕಿಯರ ಸುರೇಖಾ ರೈ ಮಮತಾ ಟಿ ಶೆಟ್ಟಿ ಗೀತಾರ್ ಶೆಟ್ಟಿ ಮುಖ್ಯ ಮ್ಯಾನೇಜರ್ ಮನೋಜ್ ಕುಮಾರ್ ಶೆಟ್ಟಿ ಈ ಪೊರ್ತುಡಿತ್ಯಾರ ದಿನೇಶ್ ಕಲ್ಲಡ್ಕ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ.
ಅದನ್ನು ಸರಿಯಾಗಿ ರೀಪೇಮೆಂಟ್ ಮಾಡಿದೆ. ತದನಂತರದಲ್ಲಿ ಇದೇ ಮಕರ ಜ್ಯೋತಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡಿಂದ ನಮ್ಮ ಮಂಗಳೂರು ಶಾಖೆಯಿಂದ ಮತ್ತು ಉಡುಪಿ ಶಾಖೆಯಿಂದ ಫಂಡಿಗೆ ಸೇರಿ ಆಕ್ಷನಲ್ಲಿ ಅಮೌಂಟುಗಳನ್ನು ತೆಗೆದು ಕ್ರಮವತ್ತಾಗಿ ಪಾವತಿಸಿದೆ. ನಂತರ ನನ್ನ 2 ತಂಗಿಯಂದಿಯರಿಗೆ ಮದುವೆ ಮಾಡಿದೆ. ನನ್ನ ಒಂದು ಅಕ್ಕ ಮತ್ತು 2 ತಂಗಿಯರಿಗೆ ಇದೇ ಮಕರ ಜ್ಯೋತಿ ಚಿಟ್ ಫಂಡಿಂದ ನಾನು ಫಂಡಿಗೆ ಸೇರಿ ಅದೇ ಹಣದಿಂದ ಮದುವೆ ಮಾಡಿಸಿದ್ದೆ. ಈಗ ಕೂಡ ನಡೆಯುತ್ತಾ ಇದೆ. ಹಿಂದೆ ಕೆಲವರು ಓಡಿ ಹೋಗಿದ್ದಾರೆ. ಆದರೆ ಬಡವರ ಮಧ್ಯಮ ವರ್ಗದವರ ಪರವಾಗಿ ನಿಂತುಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಚಿಟ್ ಫಂಡ್ ಇದ್ದರೆ ಅದುವೇ ಮಕರ ಮಾಸದಲ್ಲಿ ಮೊದಲ ದಿನ ಉದಯಿಸುವ ನಕ್ಷತ್ರವೇ ಈ ಮಕರ ಜ್ಯೋತಿ. ಸಾಧಾರಣ ಈವರೆಗೆ ಒಂದು 10,000 ಕಸ್ಟಮರ್ ನಮ್ಮ ಗ್ರಾಹಕರು ನಮ್ಮೊಟ್ಟಿಗಿದ್ದರು. ಈಗಲೂ ನಿಮ್ಮೆಲ್ಲರ ಆಶೀರ್ವಾದದಿಂದ 2-2.5 ಸಾವಿರಕ್ಕೂ ಹೆಚ್ಚು ಗ್ರಾಹಕರು ನಮ್ಮೊಟ್ಟಿಗೆ ಇದ್ದಾರೆ. ಅದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳುತ್ತಾ, ನಮ್ಮ ಒಂದು ಮೂವರ ಒಂದು ಆಲೋಚನೆ ಹೇಳಿದರೆ ನಮ್ಮ ಈ ಒಂದು ಪ್ರಗತಿಗೆ ಮೂಲ ಕಾರಣ ಯಾರಂತ ಹೇಳಿದ್ರೆ ನಮ್ಮ ಎಲ್ಲ ಗ್ರಾಹಕ ಬಂಧುಗಳು. ಸಂಪಾಜೆ ಯಕ್ಷೋತ್ಸವ ಯಕ್ಷಗಾನಗುಂಜಿ ಕುಂಭಮೇಳ ಅಂದು ಎಡನೀರು ಮಠಾಧೀಶರು ಶ್ರೀ ಸಚ್ಚಿದಾನಂದ ಭಾರತೀ ತೀರ್ಥ ಸ್ವಾಮೀಜಿ ಪಂತ್ಯರ ಸಂಪಾಜೆ ಯಕ್ಷೋತ್ಸವ ಕೇಶವಾನಂದ ಭಾರತೀ ತೀರ್ಥ ಸ್ವಾಮೀಜಿ ನಿಂಪುದಲೇಸಡು 6 ಆಶೀರ್ವಚನ ಕುರಿಯರು. ಡಾಕ್ಟರ್ ಕೀಲರ್ ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ಸಂಪಾಜದ ನೆಲೆಟ್ಟು ಸಂಪಾಜೆ ಕಲ್ಲಿಗುಂಡು ಶಾಲೆಡು ಶನಿವಾರ ಸಂಪಾಜೆ ಯಕ್ಷೋತ್ಸವ ಎಡನೀರು ಮಠದ ಕೇಶವಾನಂದ ಭಾರತೀ ತೀರ್ಥ ನೆಂಪುದಲ್ಲಿ ಸುಬಕ ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ಪ್ರತಿಷ್ಠಾನದ ಮುಖ್ಯಸ್ಥರ ಡಾಕ್ಟರ್ ಟಿ ಶಾಂಭಟ್ ದುಂಬಾಳ್ತಿಡ್ ನಡೆತಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಶಿಕ್ಷಣ ಮಂಡಳಿದ ಒತ್ತು ಗುರುಕಾರ್ಯರು ಡಿ ಸುರೇಂದ್ರ ಕುಮಾರ್ ಗುರ್ಕಾರ್ಮೆಡ್ ಎಡನೀರು ಮಠಾಧೀಶರು ಶ್ರೀ ಸಚ್ಚಿದಾನಂದ ಭಾರತೀ ತೀರ್ಥ ಸ್ವಾಮೀಜಿ ಬಕ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ತೊಡರ ಬುಲ್ಪುಪತ್ತಾದ ಸಂಪಾಜೆ ಯಕ್ಷೋತ್ಸವ ಉದಿಪನ ಮಲ್ತೆರ. ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಭಾರತ ಲೋಕೊಡು ಪ್ರತಿಷ್ಠದ ದೇಶ ಇರ ಕಾರಣ ಸಂಸ್ಕೃತಿ ಭಾಷೆ ಬಕ ಸಂಸ್ಕೃತಿ ಮಾತಾ ಗ್ರಂಥಲೆಗ ಆಧಾರ ರಾಮಾಯಣ ಬಕ ಮಹಾಭಾರತ ಐಟ್ ಮಾತಾ ಸಂಸ್ಕೃತಿಲ ದೆಂಗದಂಡ ಐನು ಮಾತಾ ಕೊರಿಯರೆ ಮಲ್ಲ ಮಟ್ಟುಡು ಯಕ್ಷಗಾನ ಕೆಲಸ ಮಲ್ತೊಂದು ಸಂಸ್ಕೃತಿ ಸಂಸ್ಕಾರ ಒರಿತೊಂದುಂಡೊಂದು ಪಂಡೆರ. KP ಸುಬ್ರಹ್ಮಣ್ಯ, ಪ್ರೊಫೆಸರ್ ML ಸಾಮಗ, ವಿದ್ವಾನ್ ಹಿರಣ್ಯ, ವೆಂಕಟೇಶ್ವರ ಭಟ್ ಬಕ ವಾಸುದೇವ ರಂಗ ಭಟ್ ಪ್ರಶಸ್ತಿ ತೊನ್ನಕಲ ಬಗೆಟ್ ಮೆಚ್ಚಿಗೆದ ಭಾಷಣ ಮಲ್ತೆರ. ಉಜರೆ ಅಶೋಕ್ ಭಟ್ ಗುರುವಂದನೆ ನಡಪಾದು ಕುರಿಯರ. ಜಬ್ಬರ್ ಸೊಮ್ಮು ಸಂಪಾಜೆ ಡಾಕ್ಟರ್ ಕೀಲರ್ ನೆಂಪದ ಭಾಷಣ ಮಲ್ತೆರ. ಸುಪ್ರೀಂ ಕೋರ್ಟ್ದ ದುಂಬುದ ನ್ಯಾಯಾಧೀಶರ ರವೀಂದ್ರ ಭಟ್ರಿಗೆ ಕೇಶವಾನಂದ ಭಾರತೀ ತೀರ್ಥ ರಾಷ್ಟ್ರೀಯ ನ್ಯಾಯ ಪ್ರಶಸ್ತಿ, ಕುಡ್ಲದ ಎಕ್ಸ್ಪರ್ಟ್ ಬರವು ಸಂಸ್ಥದ ಪ್ರೊಫೆಸರ್ ನರೇಂದ್ರ L ನಾಯಕರಿಗೆ ಕೇಶವಾನಂದ ಭಾರತೀ ತೀರ್ಥ ಶೈಕ್ಷಣಿಕ ಪ್ರಶಸ್ತಿ, ವಿದುಷಿ MS ಶೀಲರಿಗೆ ಕೇಶವಾನಂದ ಭಾರತೀ ತೀರ್ಥ ಸಂಗೀತ ಪ್ರಶಸ್ತಿ, ಮಂಟಪ ಪ್ರಭಾಕರ ಉಪಾಧ್ಯಾಯರಿಗೆ ಕೇಶವಾನಂದ ಭಾರತೀ ತೀರ್ಥ ಯಕ್ಷಗಾನ ಆಧ್ವರ್ಯ ಪ್ರಶಸ್ತಿ, ರಾಜಗುರು BS ದ್ವಾರಕನಾಥರಿಗೆ ಯಕ್ಷೋತ್ಸವ ವೈದಿಕ ಪ್ರಶಸ್ತಿ, ಡೆಲ್ಲಿದ ಶರವು ಕೃಷ್ಣ ಭಟ್ರಿಗೆ ಯಕ್ಷೋತ್ಸವ ಕಲಾಪೋಷಕ ಪ್ರಶಸ್ತಿ ಕೊಡ್ದು ಬಕ ಉಬರಡ್ಕ ಉಮೇಶ್ ಶೆಟ್ಟಿಯರಿಗೆ ಯಕ್ಷೋತ್ಸವ ಸಮ್ಮಾನದ ಮರ್ಯಾದೆ ಮಲ್ತೆರ. ಡಿ ಸುರೇಂದ್ರ ಕುಮಾರ್ ಗುರ್ಕಾರ್ಮದ ಭಾಷಣ ಮಲ್ತದ ಸಮ್ಮಾನ ಮಲ್ತಂಡ ಆಕ್ಲಿನ ಸಾಧನೆ ಇಂಚಿನ ಅಂದು ಮಾತ್ರೆಗ್ಲ ಗೊತ್ತಾಪಂಡು ಮುಲ್ತ ಕಾರ್ಯಕ್ರಮದ ವಿಶೇಷ ಪಂಡ ಏರು ಕಾರ್ಯಕ್ರಮ ಮಲ್ಪೆರಾಕುಲು ಎದುರು ಬರ್ಪುಜರ ಶ್ಯಾಮ್ ಭಟ್ರ ಎಡ್ಡೆ ಕೆಲಸ ಮಲ್ತಿದ್ದೀರ. ಡಾಕ್ಟರ್ ಕೀಲರ್ ಬಕ ಕೇಶವಾನಂದ ಭಾರತೀಯರ್ನ ಆತ್ಮಗೂ ಶಾಂತಿ ತಿಕ್ಕುನ ಕಾರ್ಯಕ್ರಮ ಒಂದು ನಿಜವಾಯಿನ ಉತ್ಸವ ಅಂದು ಪಂಡಿರ. ಶ್ರೀ ಸಚ್ಚಿದಾನಂದ ಭಾರತೀ ತೀರ್ಥ ಸ್ವಾಮೀಜಿ ಆಶೀರ್ವಚನ ಮಲ್ತದ ಈ ಯಕ್ಷೋತ್ಸವ ಯಕ್ಷಗಾನಗುಂಜಿ ಕುಂಭಮೇಳ ಕಲಾವಿದರ ಕಲಾ ಅಭಿಮಾನಿಲು ಮಾತೆರ್ಲೆಂದಿಟ್ಟು ಮೀದು ಪೋಂದುಲ್ಲೆರ. ಟಿ ಶಾಂಭಟ್ ಒಕ ಪುಗೆಲ್ ಕೊರ್ನಕ್ಲು ಮಾತ್ರೆಗ್ಲ ಮಾದರಿಯಾದ ಈ ಕಾರ್ಯಕ್ರಮ ಮಲ್ತೊಂದುಲ್ಲೆರಂದ ಪಂಡೆರ. ಡಾಕ್ಟರ್ ಕೀಲರ್ ಪ್ರತಿಷ್ಠಾನದ ಒತ್ತು ಗುರುಕಾರ್ಯರ ರಾಜಾರಾಮ ಕೀಲರ್, ಕಾರ್ಯಂತರ ಶ್ರೀಮತಿ ಸುಮನಾ ಶಾಂಭಟ್ ಲಿಸ್ಟ್ ಪಾಲ್ದಿತ್ತೊಂಡೆರ. ರಾಮಾಯಣ ಮಹಾಭಾರತದಂತಹ ಇತಿಹಾಸ ಗ್ರಂಥಗಳು, ಪುರಾಣ ಗ್ರಂಥಗಳು, ಪಂಚರಾತ್ರಾದಿ ಆಗಮಗಳು ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತುಂಬಿಟ್ಟುಕೊಂಡಿರತಕ್ಕಂಥ ಉದಾತ್ತವಾದ ಗ್ರಂಥಗಳು. ಯಾವ ಸಂಸ್ಕೃತ ಭಾಷೆಯಿಂದಾಗಿ ಎಲ್ಲ ಸಂಸ್ಕೃತಿಗಳು ಈ ಗ್ರಂಥಗಳಲ್ಲಿ ಅಡಗಿದ್ದಾವೋ ಅಂತಹ ಸಂಸ್ಕೃತಿಯನ್ನು ಇವತ್ತು ಸಾಮಾನ್ಯ ಜನಕ್ಕೂ ಮುಟ್ಟಿಸಿರತಕ್ಕಂಥ ಕೀರ್ತಿ ಯಕ್ಷಗಾನಕ್ಕಿದೆ. ಈ ಸಮಾರಂಭದ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಇದನ್ನು ಯಾರು ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ ಅವರು ಯಾರೂ ಎದುರು ಬರುವುದಿಲ್ಲ.
ಆದರೆ ಈ ಶ್ಯಾಮ್ ಭಟ್ರದ್ದೊಂದು ವಿಶೇಷ ಅಂತ ಹೇಳಿದರೆ ಅವರನ್ನು ನಾವೇ VIP ಹುಡ್ಕೊಂಡು ಹೋಗ್ಬೇಕು, ಎಲ್ಲಿದ್ದಾರೆ ಶ್ಯಾಮ್ ಭಟ್ರು ಅಂತ. ಹಾಗಾಗಿ ಇದೊಂದು ವಿಶೇಷ. ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದರೆ ನಾನು ಕಾಣೋದು ಇಷ್ಟೇ, ಈ ಇವರ ಆತ್ಮಕ್ಕೆ ಒಂದು ಶಾಂತಿ ಸಿಗುವಂಥ ಕಾರ್ಯಕ್ರಮ, ನಾವು ಒಬ್ಬರಿಂದ ಒಬ್ಬರು ಪ್ರೀತಿ ಮಾಡುವಂಥ ಕಾರ್ಯಕ್ರಮ. ಇವರಿಗೆಲ್ಲ ಸನ್ಮಾನ ಮಾಡಿದ್ದು ಸರಿ, ಯಾಕಂದರೆ ಸನ್ಮಾನ ಮಾಡುವಾಗ ಗೊತ್ತಾಗ್ತದೆ ಬಯೋಡಾಟಾದಲ್ಲಿ ಏನೇನು ಮಾಡಿದ್ದಾರೆ ಅವರು ಅಂಥೇಳಿ. ವರ್ಷದಲ್ಲಿ ಅದನ್ನು ಕಾಯುವಂತೆ ಮಾಡಿದವರು ಡಾಕ್ಟರ್ ಟಿ ಶ್ಯಾಮ್ ಭಟ್ ಅವರು ಮತ್ತು ಅವರೊಂದಿಗೆ ಅವರಿಗೆ ಹೆಗಲಾದವರು. ಈಗ 4 ವರ್ಷದಿಂದ ಅದರೊಂದಿಗೆ ಪೂಜ್ಯ ಗುರುಗಳ ಪುಣ್ಯ ಸ್ಮೃತಿ ಮತ್ತು ಅವರ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಯಕ್ಷೋತ್ಸವ ಇನ್ನಷ್ಟು ವಿಜೃಂಭಣೆಯಿಂದ ಅದು ನಡೆಯುವಂತಾಗಲಿ, ಇನ್ನಷ್ಟು ಯಕ್ಷಗಾನಕ್ಕೆ ಹಿತವೆನಿಸುವಂತಹ, ಯಕ್ಷಗಾನವನ್ನು ಉಳಿಸುವಂತಹ, ಬೆಳೆಸುವಂತಹ ಕಾರ್ಯಕ್ರಮಗಳು ಇದರೊಂದಿಗೆ ಜೊತೆಗೊಳ್ಳಿ ಅನ್ನೋದಾಗಿ ಕೂಡ ನಮ್ಮ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ನವೆಂಬರ್ 17 ಕೈತಾರ ಬೆಂಗಳೂರು ಅರಮನೆ ಮೈದಾನದ ಗೇಟ್ ನಂಬರ್ 4 ಗಾಯತ್ರಿ ವಿಹಾರಡ್ ಕಾಪೋಪ ಸಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ವಾಗೀಶ್ವರಿ ಪೂಜೆ ನವದುರ್ಗ ಲೇಖನ ಸಂಕಲ್ಪ ದಿವಂದುಂಡು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ದುಂಬಾಳ್ತೆ ವಹಿಸುವೆರ. ಕದ್ರಿ ನೃತ್ಯ ವಿದ್ಯಾನಿಲಯದ ರಿಪೀಟ್ ಕಾಪೋಪ ಸಮಾರಿಗುಡಿ ದೇವಸ್ಥಾನಡು ನವದುರ್ಗ ಲೇಖನ ಯಜ್ಞದ ಲೇಖನ ವರಿಪನ ಶುರುವಾದಿದ್ದ ನವೆಂಬರ್ 17 ಕೈತಾರ ಬೆಂಗಳೂರು ಅರಮನೆದ ಮೈದಾನದ ಗೇಟ್ ನಂಬರ್ 4 ಗಾಯತ್ರಿ ವಿಹಾರಡ್ ವಾಗೀಶ್ವರಿ ಪೂಜೆ ಬಕ ಲೇಖನ ಸಂಕಲ್ಪ ನಡಪರೆ ಉಂಡು. ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರ MRG ಗ್ರೂಪ್ದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ದುಂಬಾಳ್ತೆಡ್ ಈ ಕಾರ್ಯಕ್ರಮ ನಡಪರೆ ಉಂಡು. ಐತರ ಕಂಡ ಒರ್ಮರೆಗ್ ಧಾರ್ಮಿಕ ವಿಧಿ ಶುರುವಾದ ಪ್ರಾರ್ಥನೆ ಬಕ್ಕ ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ KP ಕುಮಾರಗುರು ತಂತ್ರಿ ರೀತಿದ ವಾಗೀಶ್ವರಿ ಪೂಜೆ ಬಕ್ಕ ಲೇಖನ ಸಂಕಲ್ಪ ನಡಪುಂಡು. ದೇವಸ್ಥಾನ ಅಭಿವೃದ್ಧಿ ಸಮಿತಿದ ಮಾತಾ ಪದಾಧಿಕಾರುಲು ಉದ್ಯಮಿಲು ಬಿನ್ನೇರು ಪಾಲ್ದಿತುನ್ವೇರ. ಈ ವಾಗೀಶ್ವರಿ ಪೂಜೆ ಬಕ ನವದುರ್ಗ ಯಜ್ಞ ಲೇಖನ ಬರಿಪನ ಸಂಕಲ್ಪಡು ಅಮ್ಮನ ಭಕ್ತರ ಪಾಲ್ದಿತುಂಡು ನವದುರ್ಗ ಯಜ್ಞ ಲೇಖನ ಬರಿಪನ ಸಂಕಲ್ಪ ಮಲ್ಪಡು. ಈ ಧಾರ್ಮಿಕ ಕಾರ್ಯಡು ಪಾಲ್ದಿತುನಡೊಂದು MRG ಗ್ರೂಪ್ ಗುರುಕಾರ್ಯರ ಕಾಪುಪ ಸಮಾರಿಗುಡಿ ದೇವಸ್ಥಾನ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಭಿನ್ನೈತೊಂದೆರ. ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ದೇವಿ ನಮೋಸ್ತುತೇ. ಅಮ್ಮನವರ ದೇವರನ್ನು ನೆನೆಯುತ್ತಾ ಪ್ರಾಣಾಯಾಮವನ್ನು ಮಾಡಬೇಕು. ಎಡಮೂಗನ್ನು ಮುಚ್ಚಿಕೊಂಡು ಎಲ್ಲ ಶ್ವಾಸವನ್ನು ಎಡಮೂಗಿನಿಂದ ಒಳಗಡೆ ತಗೊಳ್ಳೋಣ. ಎಲ್ಲ ಶ್ವಾಸಗಳನ್ನು ನಿಧಾನದಲ್ಲಿ ಬಿಡೋಣ. ಕಣ್ಣು ಮುಚ್ಚಿದಾಗ ಅಮ್ಮ ಒಳಗಣ್ಣಿನಿಂದ ಕಂಡರೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸೇರಿಕೊಂಡು ಲೇಖನ ಯಜ್ಞದ ಆರಂಭವನ್ನು ಮಾಡ್ತಾ ಇದ್ದೇವೆ. ನಮ್ಮ ಬದುಕಿಗೆ ಪ್ರತಿನಿತ್ಯವೂ ಹೊಸತನದ ಅವಶ್ಯಕತೆ ಇದೆ. ಪುಸ್ತಕಗಳನ್ನು ಬರೆಯುವುದರಿಂದ ನಮ್ಮೆಲ್ಲರ ಬದುಕು ಕೂಡ ಅಮ್ಮನಲ್ಲಿ ಶಾಶ್ವತವಾಗಿ ನೆಲೆಯಾಗಲಿ ಅಂತ ಹೇಳ್ತಾ, ಭಾರಿ ಸಂತೋಷದ ಕ್ಷಣ ನಮಗೂ ನಮ್ಮ ಎಲ್ಲ ಟೀಮಿಗೂ. ಕಾಪು ಮಾರಿಯಮ್ಮನ ಜೀರ್ಣೋದ್ಧಾರದ ಬೆಂಗಳೂರು ಸಮಿತಿಯ ಗೌರವಾಧ್ಯಕ್ಷನಾಗಿ ಹಾಗೂ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷನಾಗಿ ನಾನು ಬರುವ 17ನೇ ತಾರೀಕು, ಅಂದರೆ ಇದೇ ತಿಂಗಳು ನವಂಬರ್ 17ನೇ ತಾರೀಕು ಆದಿತ್ಯವಾರ ಬೆಳಿಗ್ಗೆ 9 ಗಂಟೆಗೆ ಗೇಟ್ ನಂಬರ್ 4 ಅರಮನೆ ಮೈದಾನ ಗಾಯತ್ರಿ ವಿಹಾರ್ನಲ್ಲಿ ಸರಿಯಾಗಿ 9 ಗಂಟೆಗೆ ನವದುರ್ಗ ಯಜ್ಞ ಲೇಖನ ಪೂಜೆ ನಡೆಯಲಿದೆ. ಈ ಕರಾವಳಿ ಭಾಗದ, ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಾಜದವರು ತಮ್ಮ ಕುಟುಂಬ ಪರಿವಾರದೊಂದಿಗೆ 17ನೇ ತಾರೀಕಿಗೆ ಬಂದು ಈ ಪೂಜೆಯಲ್ಲಿ ಭಾಗವಹಿಸಬೇಕಾಗಿ ನನ್ನ ವಿನಂತಿ.
ಹಾಗೆ ಬೆಂಗಳೂರು ಸಮಿತಿಯ ಪರವಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ವಲೆನ್ಸಿಯಾ ಇಸೇಸ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ ಬಕ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಸಬಲೀಕರಣ ಬಕ ಕ್ರೀಡಾ ಇಲಾಖೆದ ನಿಲೆಟ್ ಕುಡ್ಲದ ಮಂಗಳ ಕ್ರೀಡಾಂಗಣಡು ಇಸೇಸ ಒಲಿಂಪಿಕ್ಸ್ ವಲಯ ಮಟ್ಟದ ಗೊಬ್ಬುದ ಕೂಟ ಶನಿವಾರ ನಡೆತಂಡ. ಲಯನ್ಸ್ ಕ್ಲಬ್ ವೆಲೆನ್ಸಿಯಾ ಇಸೇಸ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ ಬಕ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಸಬಲೀಕರಣ ಬಕ ಕ್ರೀಡಾ ಇಲಾಖೆದ ನೆಲೆಟ್ ಕುಡ್ಲದ ಮಂಗಳ ಕ್ರೀಡಾಂಗಣಡು ಇಸೇಸ ಒಲಿಂಪಿಕ್ಸ್ ವಲಯ ಮಟ್ಟದ ಗೊಬ್ಬುದ ಕೂಟ ಶನಿವಾರ ನಡೆತಂಡ. ಬೇತೆ ಬೇತೆ ಸಾಲಿನ ಇಸೇಸ ಜೋಕುಲಿ ಗೊಬ್ಬುದ ಕೂಟಡು ಪಾಲ್ದಿತ್ತೊಂಡೆರ. ವಲಯ ಸಭೆ ದಕ್ಷಿಣ ಕನ್ನಡ ಒಡಿಪು ಬಕ ಉತ್ತರ ಕನ್ನಡ ಜಿಲ್ಲೆಲಿನ ವಿಕಲಚೇತನರು ಹೊಂದಿತ್ತಿದ ಈ ಗೊಬ್ಬುದ ಕೂಟಡು ಗೆಂದಿನಕ್ಲು ಡಿಸೆಂಬರ್ ನಡಪ್ರೆ ಉಪ್ಪುನ ರಾಜ್ಯ ಮಟ್ಟದ ಇಸೇಸ ಒಲಿಂಪಿಕ್ಸ್ ಪಾಲ್ದಿತ್ತೊಂಡ್ವೆರ. 400 ಹೆಚ್ಚ ಇಸೇಸ ಜೋಕುಲು ಈ ಗೊಬ್ಬುದ ಕೂಟಡು ಪಾಲ್ದಿತ್ತೊಂಡೆರ. ಗೊಬ್ಬುದ ಕೂಟಡು ದುಂಬು ಉದಿಪನ ಲೇಸ ನಡೆತಂಡ. ಮಿತ್ತ ಮಟ್ಟದ ಸಾಮರ್ಥ್ಯದ ವಿಭಾಗದಕ್ಲೆಗೆ 100 ಮೀಟರ್ 200 ಮೀಟರ್ 400 ಮೀಟರ್ ಉದ್ದುಗು ಲಾಗ್ಯುನ ಗುಂಡು ದಕ್ಕುನ ಇಂಚಿತ್ತಿ ಪಂತೊಲೆನ ನಡಪಾವುಂಡು. ಕಮ್ಮಿ ಸಾಮರ್ಥ್ಯ ವಿಭಾಗದಕ್ಲೆಗೆ 25 ಮೀಟರ್ ಬೊಕ 5 ಮೀಟರ್ ಬಲಿಪದಂಚಿನ ಪಂತೊಲೆ ನಡಪಾದಣ್ಣಂದು ಲಯನ್ಸ್ ಕ್ಲಬ್ ವೆಲೆನ್ಸಿಯಾದ ಗುರುಕಾರ್ಯರು ಲೆಸ್ಟಿ ರಿಸೋಜಾ ಪಂಡೆರ. ಇಸೇಸ ಒಲಿಂಪಿಕ್ಸ್ ಗೊಬ್ಬುದ ನಿರ್ದೇಶಕರ ನಾರಾಯಣ ಶೇರಿಗಾರ್, ಕುದ್ರೋಳಿ ನಾರಾಯಣ ಗುರು, ಬರವು ಸಂಸ್ಥೆಲನ ಗುರುಕಾರ್ಯರು ನವೀನ್ ಚಂದ್ರ ಡಿ ಸುವರ್ಣ ಇಂಚ ಬೇತೆ ಬೇತೆ ವಲಯದ ನಾಯಕರು ಪಾಲ್ದಿತ್ತೊಂಡೆರ. ಈ ಒಂದು ಸ್ಪೆಷಲ್ ಒಲಿಂಪಿಕ್ಸ್ನವರು ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಮಂಗಳೂರಲ್ಲಿ ಹಮ್ಮಿಕೊಂಡದಕ್ಕೆ ಮೊದಲಿಗೆ ಅವರಿಗೆ ನಾನು ಧನ್ಯವಾದ ಸಮರ್ಪಿಸಿದ್ದೇನೆ. ಮತ್ತು ಭಾಗವಹಿಸುವ ಎಲ್ಲ ನಮ್ಮ ಪುಟಾಣಿ ಕ್ರೀಡಾಪಟು ವಿಶೇಷ ಸಾಮರ್ಥ್ಯದ ಮಕ್ಕಳಿಗೆ ಕೂಡ ನಾನು ಶುಭ ಹಾರೈಸ್ತೇನೆ. ಒಳ್ಳೆ ರೀತಿ ಆಡಲಿ. ಅವರಿಗೆ ಕೋಚ್ ಕೊಟ್ಟ ತರಬೇತುದಾರರು ಕೂಡ ನಾನು ಶುಭ ಹಾರೈಸ್ತೇನೆ. I would like to assure that the event will be conducted in a very fair manner. There will be no partiality and so I wish all the best. I wish everyone the best. Enjoy the event today. Lions Club Valencia Special Olympics ಭಾರತ್ ಕರ್ನಾಟಕ ಮತ್ತು ಯುವಜನ ಸೇವಾ ಇಲಾಖೆ ಮತ್ತು ಕ್ರೀಡಾ ಇಲಾಖೆ ಇವರ ಎಲ್ಲರ ವತಿಯಿಂದ ನಿಮಗೆಲ್ಲ ಧನ್ಯವಾದಗಳು. ಶ್ರೀನಿವಾಸ ದೇವಸ್ಥಾನ ವೈಕುಂಠ ಒಳಚಿಲ್ಡ್ ನವೆಂಬರ್ 13 ತುಳಸಿ ಪೂಜೆ ದಿನ ಬುಧವಾರ ಶ್ರೀದೇವರಿಗೆ ಲಕ್ಷ ತುಳಸಿ ಅರ್ಚನೆ ಅಟ್ಟಣೆ ಮಲ್ತದೇರು. ನವೆಂಬರ್ 13 ಬುಧವಾರ ಉತ್ಥಾನ ದ್ವಾದಶದ ದಿನ ಆದಿತ್ತದ ಆನೆ ತುಳಸಿ ಪೂಜೆ ನಡಪಂಡು ಅವ್ಯ ದಿನ ವಲಚಿಲ್ ವೈಕುಂಠದ ಶ್ರೀನಿವಾಸ ದೇವಸ್ಥಾನಡು ಶ್ರೀದೇವರಿಗೆ ಲಕ್ಷ ತುಳಸಿ ಅರ್ಚನೆ ದೀವಂದಿರ. ಆನೆ ಕಾಂಡ ವರ್ಬೇಕು ತುಳಸಿ ಪೂಜೆ ಗೋಪೂಜೆ ಐದು ಬೊಕ್ಕ ಶ್ರೀನಿವಾಸ ಲಕ್ಷ ತುಳಸಿ ಅರ್ಚನೆ ನಡಪರೆ ಉಂಡು. ಮಧ್ಯಾಹ್ನ 12 ಮಹಾಪೂಜೆ ಕರಿತದ ಭಕ್ತರಿಗೆ ಪ್ರಸಾದ ಪಟ್ವೇರ. ಬಯ್ಯ ಮೂಜಿ ಗಂಟೆರ್ದು ಬೊಕ್ಕ ಅಪ್ಪಿಲಿ ನಲಿಕೆ ಭಜನೆ ನಲಿಕೆ ಭಜನೆ ಬೊಕ್ಕ ಬಯ್ಯ ಆಜಿಡ್ದು ದೀಪೋತ್ಸವ ಬೊಕ್ಕ ಮಹಾಪೂಜೆ ನಡಪುಂಡು. ಭಕ್ತಿರ್ ಮಾತು ಈ ಪುಣ್ಯ ಕಾರ್ಯಡು ಪಾಲ್ದಿತೊಂದಿರ ದೇವಸ್ಥಾನದ ಆಡಳಿತದ ಮಂಡಳಿ ಪ್ರಕಟಣೆಡು ತೆರಿಪಾದಿರ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡ ನನ್ನೆಲ್ಲ ಇದೇ ಪುರ್ತುಗ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.